ಪ್ರಾಪರ್ ಅನ್ಬಾಕ್ಸಿಂಗ್ ಸೆಕೆಂಡ್ ಗಾಯ್ಸ್. ಸೊ ಗುಲಾಬ್ ಜಾಮೂನ್ ತೊಂಡ. ಸೊ ಒಂದು ಬ್ಯಾಗ್ ಆ್ಯಕ್ಚುಲಿ ಫ್ರೀ ತೆಗೆದು ಒಂದು ಬ್ಯಾಗ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಎಸ್ ಸೊ ಯಾನುಂಜಿ ತೆಮೋನ ಗೊತ್ತಿದ್ದಾಯ್ತು ಆ್ಯಪ್ ದ ಪ್ರೊನೌನ್ಸಿಯೇಷನ್ ದಾದಂದು. ಸೊ ಐಟೊಂದು ನಮ್ಮ ಮುಂಚೆ ಆರ್ಡ್ರ್ ಮಾಡಿದ ಡ್ರೆಸ್. ಸೊ ಆಯ್ತು ಅನ್ಬಾಕ್ಸಿಂಗ್ ವೀಡಿಯೋ ಪ್ರಾಪರ್ ಅದಂತೆ ಕೂಡ ಮೆಸೇಜ್ ಬರೋದು ಇನ್ನು ಡೆಲಿವರಿ ಹಾಕೊಂಡು ಬಂದು ಎಂಚೆಪ್ಪು ಗೊತ್ತಿಚ್ಚಿ. ಸೊ ಪ್ರಾಪರ್ ಅನ್ಬಾಕ್ಸಿಂಗ್ ಒಂದು ಬ್ಲಾಗ್ ಕೊರ್ಪೆ ಅಂಚೆ ನಿಂತ. ಸೊ ಲೆಸ್ಟ್ ಆದ ವೀಡಿಯೋ ಮೊದಲು ಆರ್ಡರ್ದ ತೊಚ್ಪ ಒಂದೊಂದು ಬರೋದು ಕಂಡು ಯಾನ್ ಕಾತ್ ಸಾಕಂಡು. ಸೊ ಒಂದು ಬ್ರೇಕ್ಫಾಸ್ಟ್ ಮಾಡ್ತದೆ ಅಕ್ಕತ್ತು ಕೈಗೆ ಬರ್ಕೊಂಡು ಬಂದು ಇನ್ನೇ ಬರ್ಕೊಂಡು ಬಂದು ಕನ್ಫರ್ಮ್ ಆದ ಲೊಕೇಶನ್ ಬರೋ ಒಂದು. ಸೊ ಎಸ್ ನಮಗೆ ನೂಡಲ್ಸ್ ನಾನ್ ವೆಜ್ ನೂಡಲ್ಸ್ ಮಲ್ಪ ನೂಡಲ್ಸ್ ಪಾಡಿ ಅಡಿಗೆ ಸ್ಪಾನ್ಸರ್. ಸೊ ಗೈಸ್ ನೂಡಲ್ಸ್ ಆ್ಯಂಡ್ ಸೊ ಓಕೆ ಒಂದೊಂದು ತಿಂದು ಬಕ್ಕ ಸಿಕ್ಕ ಗಾಯ್ಸ್ ವೆಯ್ಟ್ ಮಲ್ತ ಬತ್ತನ ಪಾರ್ಸಲ್. ಸೊ ಕನ್ಕಬೋದು ಉಂಗ್ಲ ಡೋರ್ ತಲ್ಪ. ಸೊ ಗಾಯ್ಸ್ ಬತ್ತಂಡು ಒಂದಕ್ಕೆ 8.85 ದಿರಮ್ಸ್ ಅಂತ. ಸೊ ನಮಗೆ ಓಪನ್ ಮಾಡಿ ಫುಲ್ ಪ್ರಾಕ್ಟೀಸ್. ಸೊ ಎಸ್ ದೊಡ್ಡ ಮರ ಮಸ್ತ್ ಮಲ್ಲೆತ್ಲಕೊಂಡು ಡ್ರೆಸ್. ಪ್ಯಾಕಿಂಗ್ ವೈಸ್ ಓಕೆ ಫೈನ್ ಎಡ್ಡು. ಸೆಕೆಂಡ್ ಗಾಯ್ಸ್. ಸೊ ಡ್ರೆಸ್ ಅಂತ ಮಲ್ಲೆತ್ಲಕೊಂಡು ಒಂದು ಪ್ಯಾಂಟ್. ಓಕೆ ಫೈನ್ ಎಡ್ಡೆ ಅವರ ಪಾರ್ದು ತುಪ್ಪ ಸೂಟ್ ಆಗ್ಲಿತ್ತು. ಗುಡ್ಸ್ ಸ್ಮೆಲ್ ಬರುತ್ತಲ್ಲ ಅವುಗಳದ್ದು ಫೈನ್, ಅವು ರೇಂಜಿಗೆ ಮೆಟೀರಿಯಲ್ ಫೈನ್ ಪೂರ ಶೋಕೊಂಡು. ಸೊ ಯಾನು ಒಂದು ಡ್ರೆಸ್ ಪಾಡ್ದಿನ ಒಂದು ಕ್ಲಿಪ್ ನಿಗ್ಲೇಕ ಪಾಡು. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್. ಸೊ ಯಾ ಒಂದು ಬ್ಲಾಗ್ ಕಂಟಿನ್ಯೂಸ್ ಒಂದು ರಿಪೋರ್ಟ್ ಇರ್ತಾ ಬಟ್ ನಾನು 1 ಸೆಕೆಂಡ್. ಸೊ ಯಾನ್ ಪಾತ್ರಣಕ್ಕೆ ಗೊತ್ತಿದ್ದಿ. ಸೊ ಹೆಂಗೆ ಕೊಡ್ದ ಬ್ಲಾಗ್ ನಾನು ಒಂಜಿ ಪಾರ್ಸಲ್ ತೋರಿಸ್ತಾ ಕೊಡನಿ ಪಾರ್ಸಲ್ ಇನ್ನಿ ಬರ್ಕೊಂಡು ಬಂದು ನೋಟಿಫಿಕೇಶನ್ ಬರ್ತಾನೆ. ಸೊ ಅವೇನು ಒಂದಿಟ್ಟು ಆ್ಯಡ್ ಮಾಡ್ಬೋದು ಬಂದೆ. ಸೊ ಎಸ್ ಮಾರ್ನಿಂಗ್ ಆಗ್ತಾನೆ ಮುಲ್ಪ 6:30. ಸೊ ಗುಲಾಬ್ ಜಾಮೂನ್ ತೊಂಡ ಒಂಜಕ್ಕೆ 50 ಫಿಲ್ಸ್ ಕಂಡ 3 150 ಕಂಡ ಊರ್ದ 30 ರೂಪಾಯಿ. ಸೊ ತಿನ್ಕ ಬಕ್ಕ ಸಿಕ್ಕ. ಸೊ ಬ್ಯಾಗ್ ಒಂದೊಂದು ಬ್ಯಾಗ್ ಹೋಗಿ ಮಾಡ್ಕೊ. ಸೊ ಒಂದು ಬ್ಯಾಗ್ ಆ್ಯಕ್ಚುಲಿ ಫ್ರೀ ತೆಗೆದು. ಸೊ ಓಕೆ ಫೈನ್ ಆ್ಯಂಡ್ ಸೊ ಓಕೆ ಫೈನ್. ಸೊ ಒಂದು ಶೋಕೊಂಡು ಸೊ ಪಾಸ್ಪೋರ್ಟ್ ದೇವಿನ ಬುಕ್. ವಾವ್ ಹಾಕೊಂಡು
ಫುಲ್ಲೆಲ್ಲ ಶೋಕೊಂಡು ವರ್ಕ್ ಇತ್ತು. ಸೊ ಒಂದು ಹ್ಯಾಟ್. ಸೊ ಹ್ಯಾಟ್ಲ ಇಟ್ಟು ಕುಜರೆ ಪಂಗೆ ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಹ್ಯಾಟ್ ಆಲ್ಸೋ ಫೈನ್. ದಿಸ್ ನೆಕ್ಸ್ಟ್ ಬರ್ಕೊಂಡು Rihanna by Miss Southern Daughter. So still fine. Fine. Helpful better. It's okay. Price range compared to okay. So the last one. Back. अन्निट्ले कोड़ी पन्नेंडु. सो ಒಂದು ಬ್ಯಾಗ್ಗೆ ತೊಂದರೆ ಪೋಚೆ ಮಸ್ತ್ ಲೈಟ್ ವೆಯ್ಟ್. ನಿಗ್ಲೆ ಪಿಕ್ಚರ್ ಇಂದ ಸೈಡ್ ತೂದಿಪ್ಪಾರ ಎಂಚ ತೋಜನ್ ಬಂದ ಬಟ್ ಅವು ನಿಜವಾದ ದಾಲಿ ಚಿಲ್ಪಣ ಹೆವಿ ಲೈಟ್ ವೆಯ್ಟ್. ಓಕೆ ಜಿಪ್ ರೇಟ್ ನಾಡಲ್ಲ ಬಟ್ ಒಂದು ಬಾಯಿ ಒಬ್ಬರು ಪೋಚ್ ಆಗ್ತಿಲ್ಲ ನಾನು ಮೆಟೀರಿಯಲ್ ದಾಲಿ ಇಟ್ಟೇಚ್. ಸೊ ನಿಗ್ಲೆ ದಾದ ಕಂಡು ಒಂದು ಫ್ರೀ ತೆಗೆದು ಒಂದು ಬ್ಯಾಗ್ ಫ್ರೀ ಕೊಂಚ ಒಂದು ಬ್ಯಾಗ್ ಒಂದು ರಡ್ಡಿಂಗ್ ಫ್ರೀ ತೆಗೆದೇನೆ ಪಂಡಾಯ್ತು ತೆಮ ಆ್ಯಪಡ್ ಆಫರ್ ಸಿಗ್ತ ಅಂಚ. ಸೊ ಎಸ್ ನಿಗ್ಲಿಗೆ ಒಂದು ಟೀ ತಟ್ಟು ಬೋ ಮಸ್ತ್ ಇಷ್ಟ ಅಂತಂದೆ. ದಿಸ್ ಸೊ ಒಂದು ವ್ಲಾಗ್ ಡ್ಯಾಮಲ್ಲಿ ಎಂಡ್ ಮಾತೊಂದು ನೆಕ್ಸ್ಟ್ ವ್ಲಾಗ್ ದೊಡ್ಡದು ಕಾದಂಬರಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.